ತಲಪಾಡಿರ್ದು ಕುಂದಾಪುರ ಮುಟ್ಟದ ರಾಷ್ಟ್ರೀಯ ರಾಜಮಾರ್ಗ ಅಶ್ವತ್ಥ ಆಜಿಟ್ ಸರ್ವಿಸ್ ಮಾರ್ಗ ಮೇಲ್ಸಂಕ ಸೇರ್ದು ಮಾತಾ ಕೆಲಸಲೆನ್ ಬರ್ಪುನ ಮಾರ್ಚಿದ ಉಲಾಯಿ ಮುಗಿಪು ಅಂದು ರಾಜಮಾರ್ಗ ಪ್ರಾಧಿಕಾರದ ಅಧಿಕಾರುಲು ಅಂಗಾರೆ ಕುಡ್ಲಡ್ ನಡಪಾಯನ ಸಬಿಟ್ ನಂಬಾದಿರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಗುರ್ಕಾರ್ಮಿಡ ಅಂಗಾರೆ ಕುಡ್ಲದ ಜಿಲ್ಲಾಧಿಕಾರಿ ಆಫೀಸ್ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರದ ಸಭೆ ಅಟ್ಟಣೆಯಾದಿತ್ತಂಡು. ಪ್ರಾಧಿಕಾರದ ಬೆಂಗಳೂರು ವಿಭಾಗ ಮುಖ್ಯ ಜನರಲ್ ಮ್ಯಾನೇಜರ್ ಸೂರ್ಯವಂಶಿ ಪಾತಿರ್ದು ತಲಪಾಡಿರ್ದು ಕುಂದಾಪುರ ಮುಟ್ಟದ ರಾಷ್ಟ್ರೀಯ ರಾಜಮಾರ್ಗ ಅಶ್ವತ್ಥ ಆಜೈಟ್ ಸರ್ವಿಸ್ ಮಾರ್ಗ ಮೇಲ್ಸಂಕ ಸೇರ್ದು ಮಾತಾ ಕೆಲಸಲೆನ್ ಬರ್ಪುನ ಮಾರ್ಚದ ಉಲೈ ಮುಗಿಪುವ ಕರಾವಳಿ ವೃತ್ತ ಪಡುಬಿದ್ರೆ ಹೆಜಮಾಡಿ ಪಂಪ್ವೆಲ್ ತಲಪಾಡಿ ಇಂಚ ಬಾಕಿ ಆಯ್ನ ಕೆಲಸಲೆನ್ ಮಾರ್ಚದ ಉಲೈ ಮುಗಿಪುವ ಅಂತ ಪಂಡ್ಯರು. ಸುರತ್ಕಲ್ ಟೋಲ್ ಗೇಟ್ ಹೆಜೆ ಮಾಡಿದ ಗೇಟ್ ತೊಟ್ಟಿಗೆ ಸೇರ್ಸಾವಡೊಂದು ಹೋರಾಟಗಾರರು ಒತ್ತಾಯ ಮಲ್ತೇರು. ನವಯುಗ ಸಂಸ್ಥೆದ ಯೋಜನಾ ಮ್ಯಾನೇಜರ್ ಅಪರ ಜಿಲ್ಲಾಧಿಕಾರಿ ಕುಮಾರ್ ಸಭೆಟ್ ಪಾಲ್ಗೊಂಡಿರು. ಭಾರಿ ದೊಡ್ಡ ಸಮಸ್ಯೆ ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ ಟೋಲ್ ಗೇಟ್ನ ಸಮಸ್ಯೆ. ಎರಡು ಟೋಲ್ ಗೇಟ್ಗಳು ಭಾರಿ ಸರ್ಕಾರ ಮೂರು ಟೋಲ್ ಗೇಟ್ ನವಯುಗನಲ್ಲಿ ಇದೆ. ಅದಕ್ಕೆ ನಾವು ಮರ್ಜಿ ಮಾಡೋದಲ್ಲ, ಈ ಸಾರಿ ನಾವು ಟೋಲ್ ಗೇಟ್ ಅನ್ನೇ ಕ್ಯಾನ್ಸಲ್ ಮಾಡಬೇಕು. ಯಾಕಂದ್ರೆ ಅದು ಮೂರನೇದು ರಾಷ್ಟ್ರೀಯ ಹೆದ್ದಾರಿಯ ಪ್ಯಾಚ್ ವರ್ಕ್ಗಳು 15 ದಿವಸವರೆಗೆ ಅವ್ರು ಮುಗಿಸ್ತೇವೆ ಅಂತ ಹೇಳಿದ್ರೆ ಅದು ಮುಗಿಸ್ಕೊಡ್ಬೇಕು. ಬಾಕಿರುವಂಥ ಸರ್ವಿಸ್ ರಸ್ತೆಗಳಿರ್ಬೋದು, ಅದರಲ್ಲಿ ಜನವರಿ ಕೊನೆಯ ಒಳಗಾಗಿ ಪಂಪ್ವೇರ್, ಡಿಸೆಂಬರ್ 30 ಒಳಗಾಗಿ ತೊಕ್ಕೊಡ್ತು, ಡಿಸೆಂಬರ್ನ ಒಳಗಾಗಿ ಕರಾವಳಿ, ನವೆಂಬರ್ ಕರಾವಳಿ, ಕುಂದಾಪುರ ಮಾರ್ಚ್, ಪಡುಬಿದ್ರೆ ಡಿಸೆಂಬರ್, ಇಷ್ಟು ಕಾಮಗಾರಿಗಳನ್ನು ಮುಗಿಸ್ತಾ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಅವರಿಂದ ಇದರಲ್ಲಿ ಆಗಿರುವಂಥದ್ದು 4 से 5 लाख का पर सेल्स का जगह 33,500 रुपीज में हम लोग किया पब्लिक ने. हम क्यों आपसे पूछते हैं लोकल टोल K19 है K20 नहीं लेने का, टैक्स क्यों नहीं लेने का? इसका वजह है हमने आपको जगह दिया है 10 मीटर तो गवर्नमेंट ने एक्विजिशन करके आपको दिया 33.50, क्योंकि हमारा वैल्यूएबल जगह आपको दिया. उसके वजह से पहला पॉइंट वो बोल रहा हूँ. ये इन्होंने जो बात किया है, प्रेजेंटेशन किया है साहब, आपको जो अच्छा टैक्स आया है, जो डिले हो गया हमारे वजह से नहीं हो गया, वो लैंड एक्विजिशन का प्रॉब्लम हो गया, उसके बारे में हम कबूल करते हैं. अभी दोनों जगह मैंगलोर डिस्ट्रिक्ट और उडुपी डिस्ट्रिक्ट का दोनों डीसी के सामने हम लोग ने बात किया है. दोनों डिस्ट्रिक्ट एंड एसी एक्विजिशन एसीज ऑल एक्विजिशन